ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. 4 ಜನ ಅಂದರೆ 4 ಫೀಮೇಲ್ಸ್ ಆರ್ ಇನ್ ದ ಡೇಂಜರ್ ಝೋನ್. ಸೆಲೆಕ್ಟ್ ಆದಂಥ 4 ಕಂಟೆಸ್ಟೆಂಟ್ಸ್ ಕೂಡ ಬಾಯ್ಸ್ ಸೇಫ್ ಝೋನಿಗೆ ಹೋಗಿ ಟಾಪ್ 18ನಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥ 4 ಹುಡುಗಿಯರಲ್ಲಿ ಇಬ್ಬರಿಗೆ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗುವಂಥ ಚಾನ್ಸಸ್ ಇದೆ. ಅದು ಯಾರಾಗ್ಬೋದು? ಜಡ್ಜಸ್ಸಿಗೆ ಗೊತ್ತು. ಅದರ ಮೊದಲು ನೀವು ಸಿಲೆಕ್ಟ್ ಆಗದೆ ಹೋದರೆ ರಜನಿ ಹೇಗನ್ನಿಸ್ತದೆ? ಟಾಪ್ 24 ಕಂಟೆಸ್ಟೆಂಟ್ ಮುಟ ಬಂದಿದ್ದೀರಾ. ಸಾವಿರಾರು ರಿಜಿಸ್ಟ್ರೇಷನ್ಸಲ್ಲಿ ಈ ರೌಂಡಿಗೆ ಬಂದು ಇಲ್ಲಿಂದ ಏನಾದರೂ ಔಟ್ ಆದರೆ ಹೇಗನ್ನಿಸುತ್ತೆ? ಖಂಡಿತವಾಗ್ಲೂ ಇಷ್ಟು ದೊಡ್ಡ ವೇದಿಕೆ ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಗ್ತದೆ. ಬೇಜಾರಾಗ್ತದೆ. ದೀಕ್ಷಾ? ಬೇಜಾರು ಖಂಡಿತ ಆಗುತ್ತೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ 1500 ಕಂಟೆಸ್ಟೆಂಟಲ್ಲಿ ಟಾಪ್ 24 ತನಕ ಬಂದದ್ದೇ ತುಂಬ ಖುಷಿ ഉണ്ട് ഇവിടെ മുട്ട പൈദിന ಒಲಾಂಡೆಲ್ಲ ಔಟ್ ಆಯಾರು ಈ ಡೇಂಜರ್ ಝೋನ್ ಹಿಡ್ದು ಸಿಲೆಕ್ಟ್ ಆವಂದೇ 24 ಹಿಡ್ದು ಔಟ್ ಆವೋಡು ಅಂದಾಂಡ ಏನು ಶಾಪು ಬೇಜಾರಂತೂ ಖಂಡಿತ ಆಪುಜಿ ಇದೆ ಮುಟ ಬೈದೆ ಅವೇ ಒಂಜಿ ಎಸ್ ಬಿಗ್ ಸಕ್ಸಸ್. ವೆರಿ ಗುಡ್. ಸವಿತಾ? ಔಟ್ ಆದರೆ ಇನ್ನಷ್ಟು ಮ್ಯೂಸಿಕಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್ ಬೇರೆ ಕಾಂಪಿಟೇಷನಲ್ಲಾದರೂ ಪಾರ್ಟಿಸಿಪೇಟ್ ಮಾಡಿ ಟಾಪ್ ಲೆವೆಲ್ ರೀಚ್ ಆಗ್ತೇನೆ. ಓಕೆ, ಆಲ್ ವಿತ್ ಪಾಸಿಟಿವ್ ಸ್ಪಿರಿಟ್ಸ್. ಈಗ ನೋಡೋಣ ಜಡ್ಜಸ್. ಓವರ್ ಟು ದ ಜಡ್ಜಸ್. ಪಾಸಿಟಿವ್ ಇಸ್ ಗುಡ್. ಆ್ಯಕ್ಚುಲಿ ನನಗೆ ಒಂಥರ ಖುಷಿ ಆಗುತ್ತೆ. 5 ಜನ ಹುಡುಗಿರಿದ್ದಾರೆ. ಮತ್ತು ಬೇಸರ ಆಗೋದಂದರೆ ವಿ ಆರ್ ಲೂಸಿಂಗ್ 2 ಆಫ್ ದ ಪಾರ್ಟಿಸಿಪೆಂಟ್ಸ್ ಫಾರ್ ದ ನೆಕ್ಸ್ಟ್ ರೌಂಡ್. ಬಟ್ ದಟ್ಸ್ ದ ರೂಲ್ ಆಫ್ ದ ಗೇಮ್. ಇನ್ನು ನೀವಲ್ದಿದ್ದು ನೆಕ್ಸ್ಟ್ ರೌಂಡಿಗೆ ಬಂದರೂ ಇನ್ನು ಮತ್ತೆ ಕಮ್ಮಿ ಆಗ್ತಾನೆ ಹೋಗುತ್ತೆ. ಈಗ 18 ನೆಕ್ಸ್ಟ್ ರೌಂಡ್ ಪುನಃ 12ಗೆ ಬರುತ್ತೆ. ಸೊ ಐ ಕ್ಯಾನ್ ಜಸ್ಟ್ ವಿಶ್ ಆಲ್ ಆಫ್ ಯು. ಯಾಕಂದರೆ ಆಫ್ಕೋರ್ಸ್ ಸವಿತಾ ಪರ್ಫಾರ್ಮ್ಡ್ ವೆಲ್, ಬಟ್ ಆ್ಯಕ್ಚುಲಿ ಏನಾಗ ಗೊತ್ತಿಲ್ಲ, ಕಂಪ್ಯಾರಿಟಿವ್ಲಿ ಟು ದ ಅದರ್ ಪರ್ಫಾರ್ಮರ್ಸ್ ಯು ಆರ್ ವೀಕ್. ಆ್ಯಂಡ್ ಅಪೂರ್ವ ಸ್ವಲ್ಪ ಎಕ್ಸ್ಪ್ರೆಷನಲ್ಲಿ ತಿನ್ಲು. ಸೊ ರಜನಿ again compare it to other singers, you have Vivek. Diksha, even last time danger zone alli idde, but okay, the positive point is there is some improvisation in your singing. So ಯಾರಿಬ್ರು ನಂಗೂ ಗೊತ್ತಿಲ್ಲ. again ಪಾರ್ಟಿಸಿಪೆಂಟ್ ಅಂತ ಒಂದು ಕೇಳೋಣ. ಯಾಕೆಂದ್ರೆ ವೆರಿ ಲಾಸ್ಟ್ ಟೈಮ್ ಆದ್ರೆ ಹತ್ರ ಇತ್ತು. ಈ ಸಲ ನನ್ನ ಡೌಟ್ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಒನ್ಸ್ ಮೋರ್ ಟು ದ ಪಾರ್ಟಿಸಿಪೆಂಟ್ಸ್. ರಜತ್, ಯಾರು ಇನ್ನಾಗಬಹುದು, ಯಾರು ಔಟ್ ಆಗಬಹುದು? ನನ್ನ ಪ್ರಕಾರ ಸವಿತಾ ಅವರು ಇನ್ನಾಗಬೇಕು. ಬೇರೆ ಯಾರು ಇನ್ನಾಗಬೇಕು? ಮತ್ತು ದೀಕ್ಷಾ ಅವ್ರು ಇನ್ನಾಗಬೇಕು. ಯಾಕಂದರೆ ಇದು ಆ್ಯಕ್ಚುಲಿ ದಿಸ್ ಇಸ್ ವೆರಿ ಟಫ್ ಡಿಸಿಷನ್. ಇವನ್ ಫಾರ್ ದ ಜಡ್ಜಸ್ ಓನ್ಲಿ 5-10 ನಿಮಿಷ ಕೂತ್ಕೊಂಡು ಮಾತಾಡಿದ್ರು. ಎನಿ ಅದರ್ ಪಾರ್ಟಿಸಿಪೆಂಟ್ಸ್? ಸವಿತಾ ಒಳಗೆ ಬರ್ಬೋದು ಸರ್. ಆ್ಯಂಡ್ ರಜನಿ ಒಳಗೆ ಬರ್ಬೋದು. ಓಕೆ, ನಾವು ಲೆಟ್ಸ್ ಗೋ ಫಾರ್ ದ ಜಡ್ಜಸ್. ಯಾರು ಒಳಗಿದ್ದಾರೆ, ಯಾರು ಹೊರಗಿದ್ದಾರೆ? ಡೋಂಟ್ ಫೀಲ್ ಬ್ಯಾಡ್. ಯಾಕಂದರೆ ಇದು ಕಾಂಪಿಟೇಷನ್. ವಿ ಹ್ಯಾವ್ ಟು ಎಲಿಮಿನೇಟ್ 2 ಪಾರ್ಟಿಸಿಪೆಂಟ್ ಫ್ರಮ್ ದಿಸ್ ಎಪಿಸೋಡ್. ಎಲ್ಲರೂ ಚೆನ್ನಾಗಿ ಹಾಡಿದ್ದೀರಾ, ಡೆಫಿನೆಟ್ಲಿ ಎಲ್ಲರೂ ಚೆನ್ನಾಗಿ ಹಾಡಿದ್ದೀರಾ. ಬಟ್ ಏನಂದರೆ ಮೇ ಬಿ ಮೈನ್ಯೂಟ್ ಪಾಯಿಂಟ್ ಮಾರ್ಕ್ಸಿಂದ ಆಚೀಚೆ ಆಗಿರ್ಬೋದು. ಬಟ್ ಏನಾರ ಚಿಕ್ಕ ಚಿಕ್ಕ ಸಂಗತಿಗಳನ್ನು ನಾವು ಕನ್ಸಿಡರ್ ಮಾಡಿ ವಿ ಹ್ಯಾವ್ ಟು ಎಲಿಮಿನೇಟ್ 2 ಕ್ಯಾಂಡಿಡೇಟ್ಸ್. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ, ಅಲಕ, ಕ್ಯಾನ್ ಯು ಅನೌನ್ಸ್ ದ ಎಲಿಮಿನೇಟ್ಸ್ ನೇಮ್ಸ್? ಸವಿತಾ 1 ಸ್ಟೆಪ್ ಬ್ಯಾಕ್ ಹೋಗಿ. ದೀಕ್ಷಾ 1 ಸ್ಟೆಪ್ ಬ್ಯಾಕ್ ಹೋಗಿ. ಆ್ಯಂಡ್ ಸೌಜನ್ಯ, ಪ್ಲೀಸ್ ಗಿವ್ ಅ ಹಗ್ ಟು ಅಪೂರ್ವ ಆ್ಯಂಡ್ ರಜನಿ. We are going to miss them. We are very sorry. Savita and Diksha, you are safe.
ಐ ವಿಲ್ ಪ್ರಾಕ್ಟೀಸ್. ನಾನು ಮ್ಯೂಸಿಕನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತೀನಿ. ಐ ನಾಟ್ ಸ್ಟಾಪ್ ಹಿಯರ್. Yeah. That's like a spirit. Keep on practicing. This is not your failure. This is the beginning for your success. ಯಾ ಓಕೆ, ಥ್ಯಾಂಕ್ ಯು. ಓಕೆ ರಜನಿ, ನಿಮ್ಗಿಂತ ಜಾಸ್ತಿ ಬೇಜಾರು ಮಾಡ್ಕೊಂಡಿರೋರು ಅಲ್ಲಿ ಕೂತಿದ್ದಾರೆ. ನಿಮ್ಮ ತಾಯಿ ಮೇಡಮ್, ಹೇಗೆ ಅನ್ನಿಸ್ತಾ ಇದೆ? ಟಾಪ್ 24ಗೆ ಬಂದು ಸ್ವಲ್ಪ ಡಿಫ್ರೆನ್ಸಲ್ಲಿ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಪರವಾಗಿಲ್ಲ ಮೇಡಮ್, ಇಷ್ಟು ಬಂದಿದ್ದಾಳೆ, ನಮಗೆ ಸಮಾಧಾನ ಇದೆ. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕಿತ್ತು. ನಿಮ್ಮ ಸಪೋರ್ಟ್ ಹಾಗೇ ಇರಲಿ, ನಿಮ್ಮ ಮಗಳು ಇನ್ನಷ್ಟು ಯಶಸ್ಸು ಪಡೀಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ರಜನಿ. ಸರಿ ಸರ್. ಥ್ಯಾಂಕ್ ಯು ಅಪೂರ್ವ. ಅಪೂರ್ವ ಆ್ಯಂಡ್ ರಜನಿ, ಹೆಂಗದಲ್ಲ ಬೇಜಾರು ಅಜ್ಜಿ ನಿಖಲ್ ನಮಿತ್ತು. ಐ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್ ಟು ಯು. ಐ ಆಮ್ ಹಾರ್ಡ್ ಕೋರ್ ಗಾಯ್. ಸೊ ದ ಥಿಂಗ್, ಪಾಸಿಟಿವ್ ಥಿಂಗ್ ಅಬೌಟ್ ದಿಸ್ ಶುಡ್ ಬಿ that you should accept this, and because whenever I see both of you right now, inka nikal mistakes in the mind bada problem. Okay, so I realize and gotta put nikal mistakes maldira ancha nikal or stage ruler, and that is why you are being eliminated. Now the good thing which you should do is that when the eliminated judges nikal pandit dying mistake and I to improvement na, the next maybe you'll be eliminated in the last 8. Okay, if you take it seriously. If you take it negatively and not do anything on it, then you'll be eliminated earlier. So that is the thing you should learn from here. Failure is the first step towards success. That is what people say. So the nikal enchina mistakes nikal mandar nikal TV nikal kondre unanaga record mantadu gadi tudu judges dada comment mantar gadi avu record mandu tudu. You should try to improve on that. Un kali tura nikal na performance tudu nikal et porlu chojor and tuvarevalli height performance dada mistake and judges angle dada pandra height tudu. You record it and see it more times and improve on it. So that is the advice I would like to give you, and I wish you all the best, because competition is getting tougher and tougher, and it will be tougher even next year also. So you have to work hard on everything you want to do. Yeah. Thank you very much and all the best. Thank you. Bye. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಬರಬೇಕಾದ್ರೆ ಅಮ್ಮ ಕಾರಣ. ಕಾಲೇಜ್ NSS ಕ್ಯಾಂಪ್ ನಡೀತಾ ಇತ್ತು. ಅಲ್ಲಿದ್ದೆ ನಾನು. ಆಡಿಷನ್ಸ್ ಮುಂಚಿನ ದಿವಸ ಅಮ್ಮ ಫೋನ್ ಮಾಡಿ ಹೇಳಿದರು ರಾತ್ರಿ, ನಾಳೆ ಅಲ್ವಾ ಆಡಿಷನ್ಸ್, ಹೋಗಲ್ವಾ ಅಂತ. ಆ್ಯಕ್ಚುಲಿ ನನ್ನ ತಲೆಯಲ್ಲೇ ಇರಲಿಲ್ಲ ಆಡಿಷನ್ಸ್ ಬಂದು. ಅಮ್ಮ ಹೇಳಿದರು, ಏನೂ ಆಗಲಿ ಹೋಗಿ. ಸೊ ಆ ಬ್ಯಾಗ್, ಬೆಡ್ಶೀಟ್, ಡ್ರೆಸ್ಸಸ್ ಎಲ್ಲ ಹಿಡ್ಕೊಂಡು ನಾನು ಆಡಿಷನ್ಸಿಗೆ ಬಂದೆ. ಇಲ್ಲಿ ಸಿಲೆಕ್ಟ್ ಆದೆ. ಇಲ್ಲಿ ತನಕ ಬಂದಿದ್ದು ತುಂಬ ಖುಷಿ. ಅವತ್ತೇ ಸಿಲೆಕ್ಟ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮ್ಮ ಹೋಗು ಹೇಳಿದ್ರಿಂದ ಬಂದೆ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಮೀನ ಹೆಜ್ಜೆ ಕಂಡೋರುಂಟು, ಬಾಲ ಎಲ್ಲೇ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್. I think in the age you're really good. सुरमई अखियों में नन्हा मुन्ना एक सपना दे जा रे. सुरमई अखियों में नन्हा मुन्ना एक सपना दे जा रे. This episode is the toughest episode for us. दिया के उड़ते आखिरे अखियों में आजा साथी रे. ಆರಿರಾರು ಊರಾರಿರು ಆರಿರಾರು ಊರಾರಿರು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ವೀಕ್ಷಕರೇ, ಸಾವಿರಾರು ಕಂಟೆಸ್ಟೆಂಟ್ಗಳಿಂದ ಫಿಲ್ಟರ್ ಆಗಿ ಬಂದಂಥ ಟಾಪ್ 24 ಕಂಟೆಸ್ಟೆಂಟ್ ಈಗ ಸಂಚಿಕೆ ಆದ ನಂತರ ಸಂಚಿಕೆಯಲ್ಲಿ ಒಂದೊಂದು ಎರಡೆರಡು ಕಂಟೆಸ್ಟೆಂಟ್ಸ್ ಹೋಗಿ ಈ ಸುತ್ತಿನ ಕೊನೆಯಲ್ಲಿ ಇರುವಂಥ ಟಾಪ್ 18 ಕಂಟೆಸ್ಟೆಂಟ್ಸ್ ಮಾತ್ರ ಮುಂದಿನ ಸುತ್ತಿಗೆ ಹೋಗ್ಲಿಕ್ಕಿದ್ದಾರೆ. ಹಾಗಾದ್ರೆ ಇಂದಿನ 4 ಸ್ಪರ್ಧಾಳುಗಳು ಯಾರು? ಪ್ರಾರಂಭದಲ್ಲಿ ತುಂಬಾ ಸ್ಟ್ರಾಂಗ್ ಆದಂಥ ಕಂಟೆಸ್ಟೆಂಟ್ ಮಂಗಳೂರಿನ ಬಿಜೆಯಲ್ಲಿರುವಂಥ ಚೇತನ ಅವರು ಈ ವೇದಿಕೆ ಮೇಲೆ ಬಂದು ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಚೇತನ. ओ सुले मिया
तुझसे किया ओ सोले मिया, ओ सोले मिया, दिल तुझको दिया, प्यार तुझसे किया। रातों में आए ना चैना, बीतेगी कैसी ये रहना, रातों में आए ना चैना, बीतेगी कैसी ये रहना। तू ना मिला जो तो मैंने क्या जिया, मैंने क्या जिया, मैंने क्या जिया। ओ सोरे मिया, ओ सोरे मिया, दिल तुझको दिया, प्यार तुझसे किया। ओ सोरे मिया, ओ सोरे मिया, दिल तुझको दिया, प्यार तुझसे किया। बनके तुझे दर्द मेरे दिल में कहीं चुप रही हो, आहे भी अब ले रही है नाम तुम्हारा। इस दर्द की तुम दवा हो खुश वही तुम जहाँ हो, चाहत भी अब ले रही है नाम तुम्हारा। अब तन्हा क्या रहना जब मिलना है तुमसे ही आखिर, क्यों रोकूं मैं खुद को, खो जाना है इश्क में आखिर। जो खुद को संभाला तो मैंने क्या जिया, मैंने क्या जिया, मैंने क्या जिया। ओ सोरे मिया, ओ सोरे मिया, दिल तुझको दिया, प्यार तुझसे किया। सोरे मिया, ओ सोरे मिया, दिल तुझको दिया, प्यार तुझसे किया। रातों में आए ना चैना, बीतेगी कैसी ये रहना, रातों में आए ना चैना, बीतेगी कैसी ये रहना। तू ना मिला जो तो मैंने क्या जिया, मैंने क्या जिया, मैंने क्या जिया। ओ सोरे मिया, ओ सोले मिया, दिल तुझको दिया, प्यार तुझसे किया। सोले मिया, ओ सोले मिया, दिल तुझको दिया, प्यार तुझसे किया। ಓಹೋ ಚೇತನ, ವಾಟ್ ಅನ್ ಓಪನಿಂಗ್ ಟು ದಿ ಎಪಿಸೋಡ್. ನಮ್ಮ ಮಹಾಗುರು ಹೇಳ್ತಾ ಇದ್ದಾರೆ ಓಪನಿಂಗ್ ಚೆನ್ನಾಗಿ ಹೋದರೆ ಇಟ್ ಗೋಸ್ ವೆಲ್. ಸೊ ಕೋಇನ್ಸಿಡೆಂಟ್ಲಿ ಎಲ್ಲ ಓಪನಿಂಗ್ ಚೆನ್ನಾಗಿ ಹೋಗ್ತಾ ಇದೆ. ಫಾರ್ ಮೀ ತೋ ಐ ಲೈಕ್ ದಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್? ಇಟ್ ವಾಸ್ ಓಕೆ. ಇಟ್ ವಾಸ್ ಓಕೆ ಆಸ್ ಎಕ್ಸ್ಪೆಕ್ಟೆಡ್. ಯಾ, ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್, ನಾಟ್ ಬೆಟರ್ ದೆನ್. ಲೆಸರ್ ದೆನ್ ಎಕ್ಸ್ಪೆಕ್ಟೆಡ್. ಓಕೆ, ಮೇಕ್ ಅಪ್ ಯುವರ್ ಮೈಂಡ್. ವಾಟ್ ಇಸ್ ಇಟ್? ಇಟ್ ವಾಸ್ ಓಕೆ. ಇಟ್ ವಾಸ್ ನಾಟ್ ದ ಬೆಸ್ಟ್, ಬಟ್ ಇಟ್ ವಾಸ್ ಓಕೆ. ಓಕೆ, ರಾಜ್ ಸರ್ ಪ್ಲೀಸ್. ಚೇತನ, ಚೆನ್ನಾಗಿತ್ತು. ಯು ಲರ್ನ್ ಕ್ಲಾಸಿಕಲ್ ರೈಟ್? ಎಸ್. ಯಾಕಂದರೆ ದಿಸ್ ಈಸ್ ಲೈಕ್ ಪಕ್ಕ ಸ್ಪ್ಯಾನಿಷ್ ಫ್ಲಾಮೆಂಕೋಸ್ ಕೈಂಡ್ ಆಫ್ ಸಾಂಗ್, ಯು ನೋ ದಟ್ ರೈಟ್? ಹೂ ದ ಸಿಂಗರ್ ದಿಸ್ ಒನ್? ಸುನಿಧಿ ಚೌಹಾಣ್. ಯಾ, ಶಿ ಸಾಂಗ್ ಇಟ್ ವೆರಿ ನೈಸ್. ಬಟ್ ನೀವು ಚೆನ್ನಾಗಿ ಆಡಿದ್ದೀರಿ. ಬಟ್ ಏನಂದರೆ ಐ ವಾಸ್ ಮಿಸ್ಸಿಂಗ್ ದಟ್ ಸ್ಪ್ಯಾನಿಷ್ ಸ್ಟೈಲ್. ನೀವಂದರೆ ನಿಮ್ಮದಲ್ಲಿ ತುಂಬ ಕ್ಲಾಸಿಕಲ್ ನೋಟ್ಸ್ ಬರ್ತಾ ಇತ್ತು, ಸ್ಲರ್ ಗಮಕಗಳು ಸ್ವಲ್ಪ ಬಂದಾಗ ನಂಗೆ ಅನಿಸ್ತಾ ಇತ್ತು. ಯು ಆರ್ ಡನ್ ಇಟ್ ವೆರಿ ನೈಸ್, ಡನ್ ದ ಜಸ್ಟಿಸ್ ಫಾರ್ ದ ಸಾಂಗ್. ಬಟ್ ಲ್ಯಾಕಿಂಗ್ ದಟ್ ಆ ಸ್ಪ್ಯಾನಿಷ್ ಸ್ಟೈಲ್, ದಟ್ ಫ್ಲಾಮೆಂಕೋ ಸ್ಟೈಲ್ ವಾಸ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಅದರ್ವೈಸ್ ನೈಸ್ ಬಿಗಿನಿಂಗ್ ಫಾರ್ ದ ಎಪಿಸೋಡ್, ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಮಹಾಗುರು ಗುರುವಣ್ಣ ಪ್ಲೀಸ್. Chitna. Yeah, good start. Lovely song. It's a nice composition, and actually that's a Spanish song. Originally it's a Spanish song. ಚೆನ್ನಾಗಿ ಹಾಡಿದ್ದೀರಾ. Only thing is that ಒಂದೊಂದು ಸಾಂಗ್ ಒಂದೊಂದು ಸ್ಟೈಲ್ ಇರುತ್ತೆ. ಗೊತ್ತಾಗುತ್ತೆ. We can make out that you are a classical trained singer by this song. Actually, you call it as a groove anta. Rati rata rat. Even it's not on the beat. You got a groove there. It doesn't fall right on the beat and all. Our style, it's a style. Our style was missing. Musically, if you can, sober, nice. With pitching, everything is nice. That style, ನಾನು ಹೇಳೋದು,
ದಟ್ ಆಕ್ಸೆಂಟ್ಸ್ ಆರ್ ಒಂದು ಸ್ಟೈಲ್ ಬರುತ್ತೆ ಅಲ್ಲ, ಆ ಸ್ಟೈಲ್ ವಾಸ್ ಡೆಫಿನೆಟ್ಲಿ ನಾಟ್ ಸ್ಪ್ಯಾನಿಷ್. ಇಟ್ ವಾಸ್ ಟೋಟಲಿ ಫ್ಯೂಷನ್ ಆಫ್ ಇಂಡಿಯನ್ ಮ್ಯೂಸಿಕ್ ಇನ್ ಸ್ಪ್ಯಾನಿಷ್ ಅನಿಸ್ತಾ ಇತ್ತು. The tune is the same, but the rendering was very different. Okay, for me it was something different. Okay, good try. Thank you so much, Guru Anna. Hearing good. You've given your own style into a Spanish kind of a song. unknowingly. Vijayanna, please. I think this is a nice song you selected. You got a good voice, you're a good singer, everything is fine. I found in this particular song, little thrust was not there. I think that, the power was not there in your voice. I think you could have, I don't know, sang it a little more loudly or, a little bit more passionately. And you were a little stiff also, so it didn't go well with the song. Otherwise, your style and everything is perfect. Everything was very good. The voice is very nice, and your appearance, you're looking very nice also today, which is very important. Thank you, sir. So I think you put in a good effort, and I wish you all the best. Yeah. Thank you, sir. Competition is getting tougher, so you also have to get prepared for it. Yeah. Thank you. All the best. Thank you. Thank you so much and all the very best. Thank you. Kane Properties presents ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಮೆಡ್ಫಾಸ್ ಸೆರಮಿಕ್ಸ್ ಮಂಗಳೂರು, ಕಾರ್ತಿಕ್ ರೂಫಿಂಗ್ ಬ್ಯಾಂಗಲೋರ್, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡ್, ವಿಸ್ಮಯ ಇನ್ಫೋಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಡ್ರೀಮ್ ಕಿಚನ್ ಆ್ಯಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಇವರಿಗೆಲ್ಲರಿಗೆ ಧನ್ಯವಾದವನ್ನ ನೀಡ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ಕರೀತಾ ಇದ್ದೇವೆ. ಈ ಫುಲ್ 24 ಕಂಟೆಸ್ಟೆಂಟ್ನಲ್ಲಿ ಇದೊಂದು ಚಿಕ್ಕ ಪ್ಯಾಕೆಟ್, ಆದರೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ, ಬಿಕಾಸ್ ದಿಸ್ ಛೋಟಾ ಪ್ಯಾಕೆಟ್ ಹ್ಯಾಸ್ ಅ ಬಿಗ್ ಧಮಾಕಾಗ್ ರೆಡಿ ಆಗಿದ್ರೆ ಪ್ಲೀಸ್ ವೆಲ್ಕಮ್ ಅಮೀಶ್ ಕುಮಾರ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನ ಹೆಜ್ಜೆ ಕಂಡೋರುಂಟು, ಪಾನ ಇಲ್ಲೇ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನ ಹೆಜ್ಜೆ ಕಂಡೋರುಂಟು, ಪಾನ ಇಲ್ಲೇ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್. ನಂಬಿದುರ ನೆಂಟ ನಾನು, ಸ್ನೇಹಕ್ಕಾಗಿ ಪ್ರಾಣ ಕೊಡಬಲ್ಲೆ, ಶತ್ರುಗಳ ಶತ್ರು ನಾನು, ನೋಯಿ ನಿರ್ನಾಮ ಈ ಕೈಲೇ, ಬೆನ್ನ ಹಿಂದೆ ಚೂರಿ ಹಾಕೋ ಜನಗಳ ಗುರುತಿಸಬಲ್ಲೆ, ನನ್ನ ದಾರಿ ಅಡ್ಡ ಬಾರೋ ವೈರಿ ವಿನಾಶ ಇಲ್ಲೇ, ಯಾರ ಕಡೆ ನಾನು, ನನ್ನ ಗುರಿ ಏನು, ನಿಮ್ಮಲ್ಲಿ ಬಲ್ಲೋರು ಯಾರಿಲ್ಲವೇ, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ಲಾಲ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನ ಹೆಜ್ಜೆ ಕಂಡೋರುಂಟು, ಪಾನ ಇಲ್ಲೇ ಬಲ್ಲೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ನೀನು ಯಾರು, ಬಂಟ್ವಾಳೂರು, ನಿನ್ನ ಹೆಸರು ಅಮೀಶ್ ಕುಮಾರು. ಓ ಮೈ ಗಾಡ್, ಲಿಟಲ್ ಪ್ಯಾಕೇಜ್ ಎಷ್ಟು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಅದನ್ನೇ ನಿಮ್ಮ ಸ್ಟೈಲ್ ಹಾಡಿ ನೋಡೋಣ. ನಾನು ಯಾರು, ಬಂಟ್ವಾಳೂರು, ನನ್ನ ಹೆಸರು ಅಮೀಶ್ ಕುಮಾರು. ನಾನು ಯಾರು, ಯಾವ ಊರು, ಬಂಟ್ವಾಳೂರು. ನಾನು ಯಾರು, ಬಂಟ್ವಾಳೂರು, ನನ್ನ ಹೆಸರು. ನಿಮ್ಮ ಹೆಸರು ಮಾಡ್ತಾರೆ. ಒನ್ಸ್ ಮೋರ್, ಓಕೆ ಓಕೆ, 1 2 3 ಗೋ. ನಾನು ಯಾರು, ಬಂಟ್ವಾಳೂರು, ನನ್ನ ಹೆಸರು ಅಮೀಶ್ ಕುಮಾರ್. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಹೆಸರಲ್ಲೇ ಕಮಾಲ್ ಇದೆ ಅಂತ ನೀವು ಹೇಳಿದ್ರಿ, ಸಿಂಗಿಂಗಲ್ಲೂ ಕಮಾಲ್ ಇದೆ. ಸೊ ವೆರಿ ವೆಲ್ ಸಾಂಗ್ ಅಮೀಶ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆಯಾ?
ನರ್ವಸ್ನೆಸ್ ಇತ್ತಾ? ಇಲ್ಲ ನರ್ವಸ್ ಇರಲಿಲ್ಲ. ಟಾಪ್ 24ಗೆ ಬಂದಿದ್ದೀರಾ? ಅದೇ ನನಗೆ ಖುಷಿ, ಯಾಕಂದರೆ ಇಷ್ಟು ಬರ್ತೇನೆ ಅಂತ ನಾನು ಎನಿಸ್ಲಿರ್ಲಿಲ್ಲ. ಓಕೆ, ಇಷ್ಟು ಬಂದೆ ಅಲ್ಲ, ಅದೇ ನನಗೆ ಖುಷಿ. ಹಾಗಾದ್ರೆ ಇನ್ನು ಎದುರು ಹೋಗದೆ ಇದ್ರು ಪರವಾಗಿಲ್ಲ? ಹಾಗೆ ಅಂತಲ್ಲ, ಆದರೂ ಒಂದಿಷ್ಟು. ಹಾಗಾದ್ರೆ ಬಿಟ್ಕೊಡಿ ಅಲ್ಲ, ಪಾಪ ಯಾರಾದ್ರೂ ಬೇರೆ ಇಂಟ್ರೆಸ್ಟ್ ಇದ್ದವ್ರು ಎದುರುಗಡೆ ಹೋಗ್ಲಿ. ಅಷ್ಟು ಸುಲಭದಲ್ಲಿ ಬಿಡೋರಲ್ಲ ಅಲ್ವಾ? ಅದಕ್ಕೆ ಇಷ್ಟು ಚೆನ್ನಾಗಿ ಹಾಡಿದ್ದೀರಾ. ಜಡ್ಜಸ್ಗೆ ಹೇಗೆ ಅನಿಸಿದೆ ಅಂತ ನೋಡೋಣ. ರೆಡಿ? ಹೋದ ಪರ್ಫಾರ್ಮೆನ್ಸ್ಗೆ ಮತ್ತು ಈ ಪರ್ಫಾರ್ಮೆನ್ಸ್ಗೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಗೊತ್ತಿಲ್ಲ. ವಿಚ್ ಇಸ್ ಬೆಟರ್? ನೀವೇ ಹೇಳ್ಬೇಕು ಸರ್. ನೀನು ಹೇಳು, ನಿನಗೇನು ಅನಿಸ್ತಾ ಇದೆ? ಇದು ಚೆನ್ನಾಗಿದೆ ಅನಿಸ್ತಾ ಇದೆಯಾ, ಅದು ಚೆನ್ನಾಗಿತ್ತು ಅನಿಸ್ತಾ ಇದೆ? ಬಟ್ ಅಲ್ಲಿ ಕೂಡ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಅಲ್ವಾ? ಹೌದು ಸರ್. ಯಾವ್ದು ಚೆನ್ನಾಗಿದೆ? ಇದಾಗಿರ್ಬೋದು. ಕಂಗ್ರ್ಯಾಚುಲೇಷನ್ಸ್, ಇದು ಕೂಡ ಚೆನ್ನಾಗಿದೆ. ವಾವ್, ಮಿಸ್ಟರ್ ಕನ್ವರ್ಲಾಲ್ ಖುಷ್ ಹೋ ಗಯಾ? ಎಸ್ ಎಸ್, ಗಿಟ್ಟು ಸರ್ ಪ್ಲೀಸ್. ಕನ್ವರ್ಲಾಲ್, ಓಕೆ, ವೆರಿ ಗುಡ್. ಎನರ್ಜಿ ಇದೆಯಲ್ಲ, ಹಾಡುವಂಥ ಎನರ್ಜಿ ಅದು ತುಂಬಾ ಚೆನ್ನಾಗಿದೆ. ವಾಯ್ಸ್ ಚಿಕ್ಕದಿರ್ಬೋದು, ಆ ಚಿಕ್ಕ ವಾಯ್ಸಲ್ಲೂ ಕೂಡ ದೊಡ್ಡದಾದಂಥ ಶಕ್ತಿ ಇದೆ. ಅದೇ ನೀನು ದೊಡ್ಡವನಾದ್ಮೇಲೆ ಹಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಇದು SP ಸರ್ ಹಾಡ್ದಾಗಿರುತ್ತೆ. ಥ್ಯಾಂಕ್ ಯು ಸರ್. ಸೊ ಕಂಗ್ರ್ಯಾಚುಲೇಷನ್ಸ್. ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ. ಈಚ್ ಆ್ಯಂಡ್ ಎವ್ರಿ ವರ್ಡ್ಗೆ ಏನು ಒಂದೊಂದು ಪದಕ್ಕೂ ಕೂಡ ಏನೇನು ಭಾವನೆಗಳು ಬೇಕು ಅದು ಕರೆಕ್ಟಾಗಿದೆ. ಎಕ್ಸಾಕ್ಟ್ಲಿ ಏನು ಬೇಕೋ ಅದನ್ನೇ ಕೊಡ್ತಾ ಇದೆಯಾ, ಅದೇ ಪ್ಲಸ್ ಪಾಯಿಂಟ್ ನಂದು. ಶ್ರುತಿ ಕೂಡ ಚೆನ್ನಾಗಿದೆ, ಪರ್ಫೆಕ್ಟ್. ಕೆಲವು ಸ್ವರಗಳು ಸ್ಟಾರ್ಟ್ ಮಾಡುವಾಗ ಆ ಪರ್ಟಿಕ್ಯುಲರ್ ಸ್ವರದಿಂದಲೇ ಸ್ಟಾರ್ಟ್ ಆಗ್ತಾ ಇಲ್ಲ. ಕೆಲವು ಸ್ವರಗಳು ಲ್ಯಾಂಡ್ ಮಾಡುವಾಗ ಆ ಜಾಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ, ನಿಂತ್ಕೊಳ್ತಾ ಇಲ್ಲ. ಅದು ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಕೂಡ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. X Factor, Vijayana, please. I'll call you Kumaranna because your song was so nice. Thank you. I Gurunanda Pandey and I want to give him a standing ovation and I would like to do that. Oh, wow. Really I liked your Irna Padya, your thump, your the thrust in the song, your action. You put some action also in the song. Your dressing sense and everything was superb. I think the voice was very clear. The song selection also was superb. Everything was perfect. I really enjoyed the entire song. And I'm very proud that at such a young age, idkinne ವರ್ಷ ಇದಕ್ಕೆ ವರ್ಷ 14. So you are rocking at 14. I can tell you that. You're really rocking at 14 and I wish you all the best. Thank you. Thank you. Thank you so much Vijayana. 14 ವರ್ಷದ ವಿಜಯನಡ ಸ್ಟ್ಯಾಂಡಿಂಗ್ ಓವೇಷನ್ ತೆಗೆದುಕೊಂಡು ಬಂಡ ಆರ್ನ ಈ ವೇದಿಕೆಡಿ ಏತೋ ಜನ ಕಲಾವಿದರು ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದು ಮಿಂಚಿದು ಬೈದರು. ಸೊ ಇಫ್ ಇಟ್ಸ್ ಅ ಓವೇಷನ್ ಫ್ರಮ್ ಹಿಮ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಗುರು ಅಣ್ಣ ಪ್ಲೀಸ್. Amish, Yes sir. I think in the age you're really good. Thank you sir. Dayavanda, for others audience, singing with the right attitude and expressing memory the lyrics memory upodu again you have to express well. So basically everything was going fine. So voice nina nanla matured, you're still young. I think it will take about 2 years more to change. ಐದು ಪಕ್ಕ ಚೇಂಜ್ ಆಪುಂಡು. ಸೊ ಇತ್ತನಿಕ್ ಶ್ರುತಿ ಪೂರ ಒಂದು ಕಮ್ಮಿ ಮಲ್ತದ, ಒರಿಜಿನಲ್ ಹಿಡಿದು ಶ್ರುತಿ ಕಮ್ಮಿ ಮಲ್ತದ, ಕಮ್ಮಿ ಮಲ್ತೇನೆ ಅವು ಬುಡ್ನ. ಐ ಲವ್ ದ ಸ್ಟೈಲ್, ಟೋಟಲ್ ಸ್ಟೈಲ್ ಆಫ್ ಸಾಂಗ್ ವಾಸ್ ಅಮೇಝಿಂಗ್, ವೆರಿ ಗುಡ್. ಇವನ್ ಪಲ್ಲವಿ ವಾಸ್ ಗುಡ್. ಚರಣದ ಲಾಸ್ಟ್ ಲೈನ್ ಮಾತ್ರ ಒಂತೆ ಇ ಅಂಡ್ ಚರಣದ ಲಾಸ್ಟ್ ಲಾಸ್ಟ್ 2 ಲೈನ್ಸ್, ಲಾಸ್ಟ್ 2 or 4 ಲೈನ್ಸ್ ಬರ್ಪುಂಡದ ಅವು ನೀನು ಪ್ರಾಕ್ಟೀಸ್ ಮಾಡ್ತಾ ಪ್ರಾಬ್ಲಮ್ ಇತ್ತನ? ಓಕೆ, ಪನ್ನಾಗ ಯು ಆರ್ ನಾಟ್ ಕ್ಲಿಯರ್ ಆಫ್ ವಾಟ್ ನೋಟ್ಸ್ ಯು ಆರ್ ಸಿಂಗಿಂಗ್. ಅವು ಬುಡ್ನ ಪರ್ಫಾರ್ಮೆನ್ಸ್ ವಾಸ್ ನೈಸ್. ದಿಸ್ ಕಾಲ್ಡ್ ಆಸ್ ಪರ್ಫಾರ್ಮೆನ್ಸ್, ನಾಟ್ ಜಸ್ಟ್ ಸಿಂಗಿಂಗ್. ಐ ಲವ್ ಯುವರ್ ಎಕ್ಸ್ಪ್ರೆಷನ್ಸ್. ಕೀಪ್ ಇಟ್ ಅಪ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಇರೋದಾದನ 12 ನಾಲೆಜ್ ದ ಟಾಪ್ 24 ಪೀಪಲ್ಗೆ ಟಕ್ಕರ್ ಕೊರೊಂದುಲ್ಲಾರು ಎಲ್ಲಿ ಅವಲ್ಲಾರು. ಸೊ ಅಕ್ಕಲು ಇರೇನು ಟಾಪ್ ಫೈನಲಿಸ್ಟ್ ತೂಪ ಅಂದು ಪೋಡಿ ಒಂದುಲ್ಲೇರು ಇರೇಗೇನು ಚಾವಂದು ಖುಷಿಟ್ಟು ಪಾತ್ರ ರಾಪುಜ ಪೋಡಿಗೇಟು ಪಾತ್ರ ರಾಪುಜ ದಾದಾಂಡ್ ಒಂದು ರೀಸನ್ ಇಪ್ಪೋಡು ದಾದಾಂಡ್ ಖುಷಿ ಅಂಡ್ ನರ್ವಸ್ ಅಂಡ್ ನರ್ವಸ್ ಆಯ್ತು. ಓಕೆ ಓಕೆ, ಆಲ್ ದಿ ಬೆಸ್ಟ್ ಅಮಿಶ್. ಥ್ಯಾಂಕ್ ಯು ಸೊ ಮಚ್. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಈ ಸಿಂಗಿಂಗ್ ರಿಯಾಲಿಟಿ ಶೋದಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಡೋಂಟ್ ಗೋ ಎನಿವೇರ್. रात रुक जाए, बात
बात थम जाए तेरी बाहों में, ख्वाहिशें जगी है प्यासे प्यासे लबों पे, खुद को जला दूं तेरी आहों। ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. सुरमई अखियों में नन्हा मुन्ना एक सपना दे जा रे, सुरमई अखियों में नन्हा मुन्ना एक सपना दे जा रे। This episode is the toughest episode for us. निंदिया के उड़ते आखिरे अखियों में आजा साथी रे। आरीरारू ऊरारीरू आरीरारू ऊरारीरू. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿಯಲ್ಲಿ ಮೂಡಿ ಬರುವಂತಹ ದ ಬಿಗ್ಗೆಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಾಪಲ್ಲೆ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೆ ಸ್ವಾಗತ. ಮುಂದೆ ಬರುವಂತಹ ಕಂಟೆಸ್ಟೆಂಟ್ ಮಣಿಪಾಲದಲ್ಲಿರುವಂತಹ ಸೈಲೆಂಟ್ ಬಾಂಬ್, ಅಂದ್ರೆ ಇಲ್ಲಿ ನೋಡುವಾಗ ತುಂಬಾ ಸೈಲೆಂಟ್ ಇದ್ರೂ ಕೂಡ ಮನೆಯಲ್ಲಿ ಧಮಾಕ ಎಬ್ಬಿಸುವಂತಹ ವೈಷ್ಣವಿ ನೆಕ್ಸ್ಟ್ ಆನ್ ಸ್ಟೇಜ್. रात रुक जाए बात थम जाए तेरी बाहों में, ख्वाहिशें जगी है प्यासे प्यासे लबों पे, खुद को जला दूं तेरी आहों में। आगोश में आज मेरे समा जा, जाने क्या होना है कल, जरा करीब से जो पल मिले नसीब से, आजा जरा करीब से जो पल मिले नसीब से जी ले। ये जहां सारा भूल कर जिस्मों के साए तले धीमे धीमे सांसें चले रात भर, पल दो पल हम हैं हम सफर है अभी दोनों यहाँ, जाने सुबह होंगे कहाँ क्या खबर। आजा जरा खुद को मुझ में मिला जा, जाने क्या होना है कल, जरा करीब से जो पल मिले नसीब से, आजा जरा करीब से जो पल मिले नसीब से जी ले। ವೈಷ್ಣವಿ ಹಲೋ. ಫ್ರಮ್ ಮಣಿಪಾಲ್. ಮಣಿಪಾಲ್ ಇಸ್ ದ ಮೋಸ್ಟ್ ಹ್ಯಾಪನಿಂಗ್ ಅಲ್ಲ, ಇಲ್ಲಿ ಎಲ್ಲರೂ ಪಾರ್ಟಿ ಮಾಡ್ಬೇಕಾದ್ರೆ ಮಣಿಪಾಲ್ಗೆ ಹೋಗ್ತಾರೆ. ಹಾಂ ಹೌದು. ಓಕೆ, ವೆರಿ ವೆಲ್ ಸಾಂಗ್. ಓವರ್ ಟು ದ ಜಡ್ಜಸ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸುನಿಧಿ ಸ್ಟೈಲ್ ಥರನೇ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ದಟ್ ಹಸ್ಕಿನೆಸ್ ವಾಸ್ ದೇರ್. ಆಮೇಲೆ ಸಸ್ಟೈನ್ ನೋಟ್ಸ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ. ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಮೇಲ್ ಮಾತನಕ ರೀಚ್ ಆಗುತ್ತೆ ಇದು ಸ್ವರ. ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಆ ರೀಚ್ ಸ್ವಲ್ಪ ಏನೋ ಕಷ್ಟಪಡೋಂಗೆ, ಸ್ವಲ್ಪ ಅಲ್ಲಿ ಕಾನ್ಷಿಯಸ್ ಆಗ್ತಿತ್ತು. ಯು ಕ್ಯಾನ್ ರೀಚ್ ದೇರ್, ಬಟ್ ಕಾನ್ಷಿಯಸ್ ಆಗ್ತಿತ್ತು ಅದು ನಾನು ರೀಚ್ ಆಗ್ತೀನೋ ಇಲ್ವೋ ಅಂತ. ಹಾಗಾಗಿ ಸ್ವಲ್ಪ ಅಲ್ಲೇನೋ ಡಿಡ್ ಯು ಫೀಲ್ ದ್ಯಾಟ್ ಗೊತ್ತಾಗ್ತಿದೆ? ಯಾ ಸರ್, ಸ್ವಲ್ಪ ಐ ಆಮ್ ಲಿಟಲ್ ಸ್ಟ್ರೇನ್ಡ್. ಅದಲ್ಲಿ ಅರ್ಥ ಆಗ್ತಾ ಇತ್ತು, ಬಟ್ ಆ ನೋಟ್ ರೀಚ್ ಆಗ್ತಾ ಇರಲಿಲ್ಲ ಅನಿಸ್ತೈತೆ.
ಆಮೇಲೆ ಸಾಂಗ್ ಆ್ಯಟಿಟ್ಯೂಡ್ ಎವ್ರಿಥಿಂಗ್ ವಾಸ್ ಫೈನ್. ಕಂಗ್ರ್ಯಾಟ್ಸ್, ವೆರಿ ಗುಡ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thank you so much. So, looking at the X Factor, Vijayana Dada Panpertuka. Actually, I've been hearing you for all the episodes, you know. I think one thing which is common, I think you got a very nice voice. And you sing also very well. Ittala idu baat like it Padya Pandar. And I'm happy that you have reached e stage mutta Battarandu. The song was also, selection was also very nice, you know. Sometimes people use some songs which you don't understand. So this song also was very, very nice. And you look very beautiful also. Thank you. I think you put some effort to look nice today more. I'm happy about that. And overall, good performance. And I wish you all the best. Yeah. Thank you. Thank you, sir. Thank you so much, Vijayana. Let's hear from Mahaguru. Ready? Okay. Gurana, please. Vaishnavi, Hi, sir. I think you put on a little weight this time. She's having power grow. Oh, chances. So vacation, sir. So little side Okay. effects. Yeah, Vaishnavi. Good singing. But ಹಳೆ ವೈಷ್ಣವಿಗೆ ಕಂಪೇರ್ ಮಾಡಿದರೆ ನಾಟ್ ಸೋ ಗುಡ್. ಐ ಲೈಕ್ ಯು ಇನ್ ದ ಪ್ರೀವಿಯಸ್ ರೌಂಡ್ಸ್. ಟುಡೇಸ್ ಐ ಥಿಂಕ್ ಪಿಚ್ಚಿಂಗ್ ಐ ವಾಸ್ ನಾಟ್ ದ್ಯಾಟ್ ಹ್ಯಾಪಿ. Pitching and even breath management. This song, I think the whole session practice has to be more on the breath. ಎಲ್ಲಿ ತಗೋಬೇಕು ಎಲ್ಲಿ ಬಿಡಬೇಕು ಅಂತ. Because they were pretty big lines, right? Breath ಅಂದರೆ ಇಟ್ ವಾಸ್ ಯೂಶ್ವಲಿ ಸ್ವಲ್ಪ ಕಷ್ಟಪಡ್ತಾ ಇದೆ. ಆ್ಯಂಡ್ ದ ರೀಸನ್ ಈಸ್ ರಾಂಗ್ ಪ್ಲೇಸ್ಮೆಂಟ್ಸ್. ಅದೊಂದು ಅನಿಸ್ತು. ಫ್ರ್ಯಾಂಕ್ಲಿ ಟೆಲಿಂಗ್ ನೋ ಇಂಪ್ರೂವ್ಮೆಂಟ್ ವೈಷ್ಣವಿ. ವಿ ಎಕ್ಸ್ಪೆಕ್ಟ್ ಎ ಲಾಟ್ ಫ್ರಮ್ ಯು. ಸೊ ಬೇರೆಯವರು ನೆಕ್ಸ್ಟ್ ರೌಂಡಿಗೆ ತುಂಬ ಡಿಫ್ರೆನ್ಸ್ ಕೊಡ್ತಾ ಇತ್ತು. ನಿಂದು ಹಂಗೆ ಇದೆ. ಏನು ಐ ಡೋಂಟ್ ಫೀಲ್ ಎನಿ ಮಚ್ ಚೇಂಜ್. ಸೊ ಐ ಥಿಂಕ್ ವರ್ಕ್ ಅ ಲಿಟಲ್ ಬಿಟ್ ಹಾರ್ಡರ್. ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಓಕೆ, ರೈಟ್ ವೈಷ್ಣವಿ. Thank you, sir. Thank you so much, Vaishnavi. Anything to say? Yeah, so last round ಸರಿ ನಾನು ಫುಲ್ ಮೆಲಡಿನೇ ಹಾಡ್ತಿದ್ದೆ. ಸೊ ದಿಸ್ ರೌಂಡ್ ಐ ಟ್ರೈಡ್ ಸಮಥಿಂಗ್ ಡಿಫ್ರೆಂಟ್ ಔಟ್ ಆಫ್ ಮೈ ಜಾನರ್. ಸೊ ಐ ಗೆಸ್ ಐ ವಾಸಂಟ್ ದ್ಯಾಟ್ ಇಂಪ್ರೆಸ್ಡ್. But were you happy trying this style? Yeah, I was. You were happy? Yeah. All the best. Let's see. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಇದರಲ್ಲೊಂದು ಪುಟ್ಟ ವಿರಾಮದ ಸಮಯ. ವಿಲ್ ಬಿ ರೈಟ್ ಬ್ಯಾಕ್. ಡೋಂಟ್ ಗೋ ಎನಿವೇರ್. ಸ್ಟೇ ಟ್ಯೂನ್ ಟು ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ. सुरमई अखियों में नन्हा मुन्ना एक सपना दे जा रे. सुरमई अखियों में नन्हा मुन्ना एक सपना दे जा रे. This episode is the toughest episode for us. दिया के उड़ते आखिरे अखियों में आ जा साथी रे. ಆರಿರಾರು ಊರಾರಿರು ಆರಿರಾರು ಊರಾರಿರು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. Welcome back after a short break to the newest, the largest, the biggest singing reality show of coastal Karnataka, Kane Properties presents Namma Super Singer. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ Kane Properties, powered by Citadel Developers ಹಾಗೂ Malaika the Sari Shop, co-powered by Sun Premium Refined Sunflower Oil ಹಾಗೂ Varuna Masala. We have support sponsors on our show, that is Medfast Ceramics Mangaluru, Karthik Roofing Bangalore, Smaranika Udupi. Thanks to all our sponsors anta ಹೇಳ್ತಾ ನಮ್ಮ next contestant, again a strong singing contestant, top 24 ಅಲ್ಲಿ selected ಆದಂತ next contestant, that is Chinmayi. On to the desk. सुरमई अखियों में नन्हा मुन्ना एक सपना दे जा रे. सुरमई अखियों में नन्हा मुन्ना एक सपना दे जा रे. दिया के उड़ते आखिरे अखियों में आ जा साथी रे. रारी रारुम ओ रारी रुम, रारी रारुम ओ रारी रुम. सुरमई अखियों में
पर कुछ पहचाना सा, हल्का फुल्का शबनमी, रेशम सी भी रेशमी, कन्नै कलैमानी कण्ಣಿಮೈಲಿನ ಕಂಡೇನು ನಾನೇ, ಅಂತಿಪಗಲು நான் பார்க்கிறேன், ஆண்டவனை இதைத்தான் கேட்கிறேன், ராரிராரும் போராரிரும், ராரிராரும் போராரிரும். ಸುರ್ಮಯಿ ಅವರೇ, ಐ ಮೀನ್ ಚಿನ್ಮಯಿ ಅವರೇ, ವೆರಿ ನೈಸ್ಲಿ ಸಾಂಗ್. ಹಾಡು ಹಾಡಿದರೆ 2 ರೀಸನಿಗೆ ನಿದ್ರೆ ಬರುತ್ತೆ. ಒಂದು ಬೋರ್ ಆದರೆ, ಒಂದು ತುಂಬ ಸೂದಿಂಗ್ ಇಫೆಕ್ಟ್ ಇದ್ರೆ, ಅಲ್ಲೇ ಕಣ್ಣು ಮುಚ್ತಾ ಇದೆ. ಆದರೆ ಸಡನ್ಲಿ ಚೇಂಜ್ ಆಫ್ ಲ್ಯಾಂಗ್ವೇಜ್ ಬಂತು ಅಲ್ಲ, 2 ಲ್ಯಾಂಗ್ವೇಜಸ್ ಮಿಕ್ಸ್ ಮಾಡಿ ಹಾಡಿದ್ದೀರಾ. ವೆರಿ ನೈಸ್. ಐ ಫೆಲ್ಟ್ ವೆರಿ ಗುಡ್. ಬಟ್ ಜಡ್ಜಸ್ಗೆ ಹೇಗೆ ಅನ್ನಿಸ್ತೆ ಗೊತ್ತಿಲ್ಲ. ಲೆಟ್ಸ್ ಆಸ್ಕ್. ಅವರನ್ನು ಕೇಳುವ ಮೊದಲು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಪ್ರಿಪರೇಷನ್ ಪ್ರಕಾರ ಹಾಡಿದ್ದೀರಾ? ಹಾಂ, ಹಾಡಿದ್ದೀನಿ. ಬೆಟರ್ ಹಾಡಿದ್ದೀರಾ? ಬೆಟರ್ ಹಾಡಿದ್ದೇನೆ. ಲಾಸ್ಟ್ ರಾಂಗಿಂತ ಬೆಟರ್ ಹಾಡಿದ್ದೇನೆ, ತುಂಬ ಬೆಟರ್ ಹಾಡಿದ್ದೀನಿ. ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ದೀರಾ? ಓಕೆ. ಸೊ ವಿತ್ ದಟ್ ಫುಲ್ ಕಾನ್ಫಿಡೆನ್ಸ್ ಜಡ್ಜಸ್ ಹತ್ರ ಕೇಳೋಣ. ಅಲಕ್ಕ ಮೇಡಮ್, ಹೇಗೆ ಅನ್ನಿಸ್ತು? ಅದಕ್ಕಿಂತ ಮುಂಚೆ ಸೌಜನ್ಯ ಅವರೇ, ಗುರುವಣ್ಣ ಅವಾಗಿಂದ ಈ ಹಾಡನ್ನು ಗುನುಗ್ತಾನೆ ಇದ್ದಾರೆ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಹಿಮ್ ಅನ್ನ ಪ್ಲೀಸ್. ವಿಲ್ ಬಿ ಅನ್ ಆನರ್. ಗುರುವಣ್ಣ. सुरमई अखियों में नन्ना मुन्ना एक सपना दे जा रे, सुरमई अखियों में नन्ना मुन्ना एक सपना दे जा रे, निंदिया के उड़ते पाखिरे, सपनों में आजा साथी रे, ಆರಿರಾರು ಊರಾರಿರು, ಆರಿರಾರು ಊರಾರಿರು. ವಾವ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ಅ ಪ್ಲೆಷರ್ ಅಲ್ವಾ? ಖಂಡಿತ. ಓಕೆ ಅಲಕ್ಕ. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಆ್ಯಂಡ್ ಕಮಿಂಗ್ ಟು ದ ಪರ್ಫಾರ್ಮೆನ್ಸ್, ಚಿನ್ಮಯ್, ಹಾಂ, ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ ನಮಗೆ ಇಲ್ಲಿ ಕೂತವರಿಗೆ. ಥ್ಯಾಂಕ್ ಯು ಮ್ಯಾಮ್. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು. ಏನೋ ಲಾಸ್ಟ್ ಎಪಿಸೋಡ್ಗೂ ಈ ಹಾಡಿಗೂ ಇವತ್ತಿನ ಪರ್ಫಾರ್ಮೆನ್ಸ್ಗೂ ನೋಡಿದ್ರೆ ಇಟ್ಸ್ ಡ್ರಾಸ್ಟಿಕ್ ಚೇಂಜ್ ನಮಗದು. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಆಸ್ ಅಫ್ಕೋರ್ಸ್ ದೇರ್ ವ್ಯಾರ್ ಸಮ್ ಮಿಸ್ಟೇಕ್ಸ್, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಏನೋ ಆ ಸ್ವೀಟ್ನೆಸ್ ಇತ್ತಲ್ಲ ವಾಯ್ಸಲ್ಲಿ, ಅದಷ್ಟನ್ನು ಮುಚ್ಚಾಕಿದೆ. ಥ್ಯಾಂಕ್ ಯು. ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಎಸ್, ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಹಾಗುರು. ಗುರುವಣ್ಣ, ಬಿಫೋರ್ ಯು ಸ್ಟಾರ್ಟ್, ನೀವು ಆ ಹಾಡು ಹಾಡುವಾಗ ಯು ಆರ್ ಆಲ್ಮೋಸ್ಟ್ ವೆರಿ ಇಮೋಷನಲ್. ಎನಿ ಸ್ಪೆಸಿಫಿಕ್ ರೀಸನ್ ಅಲ್ಲ? ಇಲ್ಲ ಆ್ಯಕ್ಚುಲಿ ಅದು ಏನಾಗುತ್ತೆ ಅಂದರೆ, ದ ಟ್ಯೂನ್ ಟೇಕ್ಸ್ ಯು ಸಮ್ವೇರ್. ದಟ್ಸ್ ಅ ಸ್ಟ್ರೆಂತ್ ಆಫ್ ಎ ಕಂಪೋಸಿಷನ್ ಅಂತ ಹೇಳೋದು. ಇಳರಾಜ ಸರ್ ಅಗೇನ್, ಇಟ್ ಮೂವ್ಸ್ ಯು. ಐ ನೋ ಮಜಾ ಅಂದರೆ ರಾಜ್ಗೋಪಾಲ್ ಇವ್ರು ಜಡ್ಜಸ್ಗೆ ಏನು ಗೊತ್ತಾ, ಜಡ್ಜಸ್ಗೆ ಒಂದು ಪ್ರಾಬ್ಲಮ್ ಇದೆ. ಈಗ 2 ಕಿತ್ತಾಕ್ಬೇಕು ಯಾರನ್ನಂತ ಫುಲ್ ಟೆನ್ಷನಲ್ಲಿ ಇರ್ತಾರೆ. ಯಾರು ನೆಕ್ಸ್ಟ್ ಇವಳು ಸಿಕ್ಕಾಕೊಂಡ್ಲು ಅಂತ ಇರುತ್ತೆ. ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ರಾಜ್ಗೋಪಾಲ್ ಮುಖದಲ್ಲಿ ಚೇಂಜ್ ಆಯಿತು, ಮುಖ ಚೇಂಜ್ ಆಯಿತು. ಆ್ಯಕ್ಚುಲಿ ವಾಟ್ ಹ್ಯಾಪನ್ಸ್, ನಾವು ಲಾಸ್ಟ್ ತಲೆ ಇರ್ತದಲ್ವಾ, ಲಾಸ್ಟ್ ಪರ್ಫಾರ್ಮೆನ್ಸ್, ಅದನ್ನು ಯೋಚನೆ ಮಾಡಿ ಓಕೆ ಫೈನ್ ಇವತ್ತೇನಿರ್ತದೆ ನೋಡುವ ಅಂತಿರ್ತೇವೆ. ಬಟ್ ವೆನ್ ದೇ ಸ್ಟಾರ್ಟ್ಸ್ ನೋ, ಇಟ್ಸ್ ದೇ ಆರ್ ಗಿವಿಂಗ್ ದ ಸರ್ಪ್ರೈಸಸ್. ದಟ್ಸ್ ವಾಟ್, ಅಂದರೆ ನಮಗೊಂಥರ ಖುಷಿ ಆಗ್ತಾ ಇದೆ. ಅದು ವಿ ಆರ್ ಫೀಲಿಂಗ್ ಗುಡ್. ಇಲ್ಲಿ ಕುತ್ಕೊಂಡು ಹೇಳಲಿಕ್ಕೂ ಖುಷಿ ಆಗ್ತಾ ಇದೆ ನಮಗೆ. Frankly speaking, this episode is the toughest episode for us. Oh my God. Thank you. Yes, Guruana, please. ಆ್ಯಕ್ಚುಲಿ ನನಗೆ ಖುಷಿ ಆಗೋದು ಏನಂದರೆ, ದಿಸ್ ಕಾಂಪಿಟೇಷನ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್. ಯಾರನ್ನು ನಾವು ಈ ಸಲ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ, ಅವ್ರು ಹಾಡಿಲ್ಲ. ಯಾರು ಇಲ್ಲ ಈ ರೌಂಡಲ್ಲಿ ಬಿದ್ದೋಗ್ತಾರೆ ಅಂದ್ಕೊಂಡ್ರೆ ಸಿಕ್ಸರ್ ಹೊಡಿತಾ ಇದ್ದಾರೆ. ಸೊ ಎಲ್ಲ ಕನ್ಫ್ಯೂಷನ್, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಇಲ್ಲಿ. ರಿಯಲಿ ಚಿನ್ಮಯಿ, ನಾನು ಐಮ್ ಟಾಕಿಂಗ್ ಡೈರೆಕ್ಟ್, ಐ ಆಮ್ ನಾಟ್ ಕಂಪೇರಿಂಗ್ ಇಟ್ ವಿತ್ ಅದರ್ಸ್, ಬಟ್ ಈ ಪರ್ಟಿಕ್ಯುಲರ್ ಸಾಂಗ್ I don't know, I liked all because whether you've heard it 1,000 times, ಇಲ್ಲದ್ರೆ ಲಾಟ್ ಆಫ್ ಸ್ಮಾಲ್ ಗಮ್ಕಾಸ್ ಇದೆ. ಈಗ ಫಾರ್ ದ ಈ ಚರಣದಲ್ಲಿ ದೇವರ್ ಮಿಸ್ಟೇಕ್ಸ್ ಇಲ್ಲ ಅಂತಲ್ಲ.
ಐ ಲೈಕ್ ಲವ್ ದ ವೇ ನನ್ನ ಮುನ್ನ ಏಕೆ ಆ ಪೋರ್ಷನ್ಸ್ ತುಂಬ ಚೆನ್ನಾಗಿದೆ. ಸಪ್ನಾ ದೇ ಅದು ಎವ್ರಿ ಟೈಮ್ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಸಪ್ನಾ ದೇ ಜಾರಿ. ದೋಸ್ ನೋಟ್ಸ್ ವೆ ನಾಟ್ ಪರ್ಫೆಕ್ಟ್. ಅದರಲ್ಲಿ ಅದು ಸೆಕೆಂಡ್ ಹಾಫ್ ಸ್ವಲ್ಪ ದೇ ವೇರ್ ಮಿಸ್ಟೇಕ್ಸ್ ಅಂತ ಅನಿಸ್ತು. ಬಟ್ ಅದರ್ವೈಸ್ ಇವನ್ ನೆಕ್ಸ್ಟ್ ಯು ಚೇಂಜ್ ಟು ಕಣ್ಣೆ ಕಳಮಾಳೆ, ದಟ್ಸ್ ಒರಿಜಿನಲ್ ಮುಂಡ್ರಂಬಿರೈ ಸಾಂಗ್ ಅದು. And that was okay. One surprise factor. I was too confused. ಏನಾಯ್ತು ಅಂದರೆ ಸೌಜನ್ಯ ಮಲಗಿದವಳಿಗೆ ಹೇಳ್ತಾಳ ಅಥವಾ ವೈ ಡಿಡ್ ಯು ಸ್ಲೀಪ್ ಎಪಿಸೋಡ್ ಎಂಡ್ ಆಗೋ. ಅಲ್ಲ No, I said no, two reasons, Guru. ಈಗ ನೀನು ಆಕ್ಚುಲಿ ನೀವೀಗ ಮಲಗಿದ್ದು ಯಾವ ರೀಸನ್ಗೆ? I was felt too soothing effect. ಅಷ್ಟು pleasant feel ಮಾಡ್ತಾ ಇದೆ. So I was like slowly enjoying the song and going into that drowsy feeling ಅಷ್ಟೇ. Okay. Now you are going to sing this song. Yeah, come on. ಸೌಜನ್ಯ ಸೌಜನ್ಯ ಸೌಜನ್ಯ. I don't know the lyrics. Huh? No, easy enough. She'll I can just hum. I can Yeah, please. ನನಗೂ ಗೊತ್ತಿರಲಿಲ್ಲ ಹೇಳೋಕೆ ನೆನಪಾಯ್ತು ಅಷ್ಟೇ. ಆಕ್ಚುಲಿ ಅಲಕ್ಕ ನಿನ್ನ ಮೇಲೆ ರಿವೆಂಜ್ ಆಗೋದೆ. ಅಲ್ಲ ನನ್ಗೆ ಗೊತ್ತಾಯ್ತು, ಆದ್ರೂ ಅವ್ರು ಹೇಳುವಾಗ why should I let myself down, right? Yeah. This is a lovely opportunity for you just to prove yourself now. Come on. ಓಕೆ ರಾಜಗೋಪಾಲ್ ಅವರೇ, ಸೌಜನ್ಯ ಡಸಂಟ್ ಮ್ಯಾಟರ್. No judgment on this. ಅಲ್ಲ ರಾಜಗೋಪಾಲ್ ಅವರೇ, ಅಲಕ್ಕ ಚೆನ್ನಾಗಿ ಆಡ್ತಾರ, ಸೌಜನ್ಯ ಚೆನ್ನಾಗಿ ಆಡ್ತಾರ. ಅದನ್ನ ಚೆಕ್ ಮಾಡ್ಬೇಕು. ಅಲಕ್ಕ ಇನ್ನೊಂದ್ಸಲ ಹಾಡ್ಬೇಕು. Yes, ಅಲ್ಲಕ್ಕ ಹಾಗೆಲ್ಲ ಬೊಬ್ಬೆ ಹೊಡೆದಿದ್ದು. ನನ್ನ ಸಿಂಗಿಂಗ್ ಅಲ್ಲಿ ಕಾಂಪಿಟೇಷನ್ ಇಲ್ಲ, ಬಟ್ ಐ ಆಮ್ ಗ್ಲಾಡ್ ಐ ಕುಡ್ ಸಿಂಗ್ ಆನ್ ದಿಸ್ ಸ್ಟೇಜ್. Nice, Saujanya, really. Apart from all the, drama and all. She gave up. Yeah, okay, fine. I give up. Gurvan, I wanted to hear from you. What? ಪುಣ್ಯಕ್ಕೆ ನೀನು ಕಾಂಪಿಟೇಷನ್ ಬಂದಿಲ್ಲ, ಇಲ್ಲದ ಪಾಪ ಉಳಿದವರ ಅವಸ್ಥೆ ಏನು? Guruvana, you're going to give a chance to her. Oh my God. Thank you. It means a lot. Anyways, jokes aside, Chinmay, very well done. Thank you so much. Thank you. This episode is set a separate height for Namma TV Super Singer because all were sung very nice.